ಅಂದರೆ ಕುದ್ಮಲ್ ರಂಗರಾವ್ ಬಗ್ಗೆ ನಾವು ಈ ಹಿಂದೆ ಕಾರ್ಯಕ್ರಮ ಮಾಡಿದಾಗಲೂ ಬಹಳಷ್ಟು ಮಂದಿ ಆ ಸಂದರ್ಭದಲ್ಲಿ ಕರೆ ಮಾಡಿ ಕೇಳಿದ್ರು, ನಮ್ಗೆ ಗೊತ್ತಿರಲಿಲ್ಲ ಎಷ್ಟು ವಿಚಾರಗಳು ಎನ್ನುವಂಥದ್ದು. ನೀವು ಕರ್ನಾಟಕ ಸದಾಶಿವರಾವ್ ಅವರ ವಿಚಾರಗಳನ್ನು ಹೇಳುವಾಗಲೂ ಭಾಳ ಆಶ್ಚರ್ಯ ಆಗ್ತದೆ. ಆ ಸಂದರ್ಭದಲ್ಲಿ ಟೆನ್ನಿಸ್, ಆ ಸಂದರ್ಭದಲ್ಲಿ ಕ್ರಿಕೆಟ್ ಅಂದರೆ ನೀವು ತಿಳ್ಕೊಳ್ಳಿ ಯಾವ ರೀತಿಯ ಅವರ ಒಂದು ಜೀವನ ಶೈಲಿ ಇರಬಹುದು. ಅದನ್ನೆಲ್ಲ ಬಿಟ್ಟು ಮತ್ತೊಂದು ಕೃಷ್ಣಮೂರ್ತಿ ಸರ್ ಭಾಳ ಆಶ್ಚರ್ಯ. ನಾವೆಲ್ಲ ಒಂದೇ ದೃಷ್ಟಿಕೋನದಿಂದ ನೋಡ್ತೇವೆ. ಸ್ವಾತಂತ್ರ್ಯದ ಹೋರಾಟ ಅಂದರೆ ಅದೊಂದು ಹೋರಾಟ, ಯುದ್ಧ ಥರ ಮಾಡೋದು, ಚಳವಳಿ ಮಾಡೋದು ಅಂತ. ಅದ್ರ ಜೊತೆಗೆ ಈ ದಲಿತೋದ್ಧಾರ ಅಂದರೆ ಈ ತೊಂದರೆಗೆ ಒಳಗಾದವರು ಮತ್ತು ಮಹಿಳೆಯರಿಗೆ ಅದರಲ್ಲಿ ವಿಶೇಷವಾಗಿ ಇದು ಸಹಾಯ ಮಾಡುವಂಥದ್ದು ಮತ್ತು ಮೂಢನಂಬಿಕೆ ವಿರುದ್ಧವಾದಂಥ ಒಂದು ಧ್ವನಿ ಎತ್ತುವಂಥದ್ದು, ಇದೆಲ್ಲ ಕೆಲಸಗಳನ್ನು ನಮ್ಮಲ್ಲಿ ಆಗಿದೆ ಅಂತ. ಅಂದರೆ ನಮ್ಮ ಕರಾವಳಿಯಲ್ಲಿ ಇಂಥ ಒಂದು ಆಗಿದೆ ಅಂತ. ಸರ್, ಈಗ ಅಮ್ಮೆಂಬಳ ಬಾಳಪ್ಪರ ಹೆಸರನ್ನು ಕೇಳಿದ್ದೇವೆ ನಾವು ಬಂಟ್ವಾಳ ಕಡೆಯಲ್ಲಿ. ಅವರು ಏನು ಸಾಧನೆ ಅಂದರೆ ಯಾವ ರೀತಿಯಲ್ಲಿ ಸಂಬಂಧ ತೊಡಗಿಸ್ಕೊಂಡಿದ್ರು ನೋಡಿ. ಈಗ ಬಹಳಷ್ಟು ವಿಚಾರಗಳನ್ನು ನಮ್ಮ ಸದಾಶಿವರಾಯರ ಬಗ್ಗೆ ಹೇಳಿದರು. ಹೌದು. ನಮ್ಮ ಅರವಿಂದ್ ಚುಕ್ಕಾಡಿಯವರು ಅವರ ಕುರಿತಂತೆ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ಟೈಟ್ಲ್ ಏನು ಕೊಟ್ಟಿದ್ದಾರೆ ಅಂತಂದರೆ ಕಬೀರನಾದ ಕುಬೇರ ಅಂತ. ಕಬೀರನಾದ ಕುಬೇರ ಬಹಳ ಚೆನ್ನಾಗಿದೆ. ಆಯ್ತಾ. ಅದೇ ನಾನು ಈಗ ಅಮ್ಮೆಂಬಳ ಬಾಳಪ್ಪರ ಬಗ್ಗೆ ಮಾತನಾಡುವಾಗ ಹೇಳ್ತೇನೆ ನಾನು. ಈ ಅಮ್ಮೆಂಬಳ ಬಾಳಪ್ಪರು ಕಬೀರನಾಗಿದ್ದವ ಕುಬೇರನಾದದ್ದು ಅಂತ. ಕಬೀರನಾಗಿದ್ದು ಕುಬೇರನಾದದ್ದು. ಸರಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಈಗಾಗಲೇ ನಾವು ಮಾತನಾಡಿದ ಹಾಗೆ ಒಬ್ಬ ಮನುಷ್ಯನ ಬದುಕಿನಲ್ಲಿ ಅವ ಕೂಡಿಟ್ಟ ಸಂಪತ್ತೇ ಅವನ ಮಾನದಂಡ ಅಂತ ನಾವು ತೀರ್ಮಾನ ತಗೊಂಡಾಗಿದೆ ನಮ್ಮ ಇವತ್ತಿನ ಬದುಕು ನೋಡುವಾಗ. ಹೌದು ಹೌದು ಹೌದು. ಈಗ ನಮ್ಮ ಅಮ್ಮೆಂಬಳ ಬಾಳಪ್ಪರು ಜನಿಸಿದ ಆ ಒಂದು ಕೌಟುಂಬಿಕ ಹಿನ್ನೆಲೆಯನ್ನು ನೋಡಿದರೆ ಬಹಳ ಬಹಳ ಬಡತನದ ಒಂದು ಹಿನ್ನೆಲೆ ಅವರದ್ದು. ಆಯ್ತಾ. ಹೇಳಲಿಕ್ಕೆ ಜಮೀನ್ದಾರರು, ಈಗ ಸಾಮಾನ್ಯವಾಗಿ ಹೇಳುವಾಗ ಜಮೀನ್ದಾರರ ಕುಟುಂಬದವರು ಅಂತ ಅವರನ್ನು ಗುರುತಿಸುವುದಿದೆ. ಸರಿ. ಜಮೀನ್ದಾರ್ ಅಂತಂದರೆ ಈಗ ನಾನು ಮಾತಾಡುವಾಗ ಪ್ರತಿ ಸಂದರ್ಭದಲ್ಲಿ ನಮ್ಮ ತುಳುವರ ಒಂದು ಗಾದೆಯನ್ನು ಉಲ್ಲೇಖ ಮಾಡಿ ಹೇಳುವಂಥದ್ದು. ಬಹುಶಃ ಸಮಯದ ಮಿತಿ ಇರುವುದರಿಂದ ಅದನ್ನು ನಾನು ವಿಸ್ತರಿಸಿ ಹೇಳಲಿಕ್ಕೆ ಹೋಗುವುದಿಲ್ಲ. ಊರಿಡೀ ಗೇಣಿ ಬಿರ್ಮು ಪತ್ಯೆ ಓಣಿ, ಊರಿಡೀ ಗೇಣಿ ಬಿರ್ಮು ಪತ್ಯೆ ಓಣಿ. ಅಲ್ಲಿ ನೋಡುವಾಗ ಅದು ಕೂಡ ನಮ್ಮ ಅಮ್ಮೆಂಬಳ ಬಾಳಪ್ಪರ ಕುಟುಂಬಕ್ಕೆ ಸೇರಿದ್ದು. ಇಲ್ಲಿ ಇರುವ ಭೂಮಿ ಕೂಡ ಅಮ್ಮೆಂಬಳ ಬಾಳಪ್ಪರ ಕುಟುಂಬಕ್ಕೆ ಸೇರಿದ್ದು. ಭಾರಿ ಜಮೀನ್ದಾರರು. ಆದರೆ ಅವರು ಗೇಣಿಗೆ ದುಡಿತಾ ಇದ್ದಂತಹ ಕೃಷಿಕರು. ಈಗ ನಮ್ಮ ವಿಷು ಹಬ್ಬ ಅಂತ ಕೇಳ್ತೇವಲ್ಲ, ಈ ವಿಷು ಹಬ್ಬದ ಅವತ್ತು ಅವರು ಕೂಡಿಟ್ಟಂತಹ 3 ಬೆಳೆಯಲ್ಲಿ ಬಂದಿರತಕ್ಕಂಥ ಅಕ್ಕಿ ಮುಡಿ ನೇರ ದಣ್ಯ ಕುತ್ತಟಕ್ಕೆ ಹೋಗ್ತದೆ. ಮರುದಿನ ಆ ಗೇಣಿ ಸಂದಾಯದ ಮರುದಿನಕ್ಕೆ ಇವರು ಒಪ್ಪೊತ್ತಿನ ಗಂಜಿಗೆ ಗತಿ ಇಲ್ಲದ ಪರಿಸ್ಥಿತಿ. ಅಂತ ಕುಟುಂಬದಲ್ಲಿ ಹುಟ್ಟಿದವರು ಅವರು. ಹಾಗಾಗಿ ಆ ಜಾಯಿಂಟ್ ಫ್ಯಾಮಿಲಿ, ಅದು ಅವಿಭಕ್ತ ಕುಟುಂಬ. ಸೊ ಆ ಸಂದರ್ಭದಲ್ಲಿ ತನ್ನ ಶಿಕ್ಷಣವನ್ನು ಮುಂದುವರಿಸುವುದಕ್ಕೆ 4ನೇ ಕ್ಲಾಸ್ ಅಷ್ಟೇ ಓದಿರುವಂಥದ್ದವರು. ಆ ನಂತರ ಸ್ವಪ್ರಯತ್ನದಿಂದ 5 ಭಾಷೆಯ ಮೇಲೆ ಒಂದು ಹಿಡಿತವನ್ನು ಸಾಧಿಸಿದ್ರು ಅವರು. ಆಯ್ತಾ. ಅವರ ಬಗ್ಗೆ ನಾವು ಹೇಳೋದಿದ್ರೆ ಯಾಕೆ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು ಅನ್ನುವಂಥ ಕಥೆಯೇ ಬೇರೆ ಇದೆ. ಬಹುಶಃ 1930ರಲ್ಲಿ ನಮ್ಮ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ನಡೆದಂತಹ ಆ ಕಾಂಗ್ರೆಸ್ ಅಧಿವೇಶನ ಇದೆಯಲ್ಲ, ಆಗ ಅಲ್ಲಿ ಒಂದು ನಿರ್ಧಾರ ತಗೊಳ್ತದೆ ಅಧಿವೇಶನ. ಏನು ಅಂತಂದರೆ, ಒಂದು ವೇಳೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ಕಾಂಗ್ರೆಸ್ಸರ ಸರ್ಕಾರ ಅಧಿಕಾರಕ್ಕೆ ಬಂದದ್ದೇ ಆದರೆ ನಾವು ಉಳುವವನೇ ಹೊಲದೊಡೆಯ ಅನ್ನುವಂಥ ಕಾನೂನು ತರ್ತೇವೆ ಅಂತ ಹೇಳಿ. ಈಗ ಈ ಕೃಷಿಕರ ಬದುಕನ್ನು ತಾನು ಸ್ವತಃ ಅನುಭವಿಸಿದಂತಹ ಬಾಳಪ್ಪರಿಗೆ ತನ್ನ ಕಷ್ಟದ ದಿನಗಳು ನೆನಪಾಗ್ತದೆ. ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿರುವಂಥದ್ದು ತನ್ನ ಯುವಾವಸ್ಥೆಯಲ್ಲೇ ಅವರು ಕಾಂಗ್ರೆಸ್ಸಿನಿಂದ ಬಹುಶಃ ಪ್ರಭಾವಿತರಾದದ್ದು, ಆನಂತರ ಸಮಾಜವಾದಿ ಚಿಂತನೆಯಿಂದ ಬೆಳೆದವರು, ಇದೆಲ್ಲ ಹೌದು. ಈಗ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಹೇಗೆ ಅವರು ಕಬೀರ ಹೋಗಿ ಕುಬೇರ ಆದರು ಅಂತಂದರೆ, ಕುಬೇರ ಅವರು ಆ ಸಂಪತ್ತನ್ನು ಕೂಡಿಡುವ ನೆಲೆಯಿಂದ ಕುಬೇರ ಆದದ್ದಲ್ಲ, ಬಹುಶಃ ತನ್ನ ಆ ಸಮಾಜವಾದಿ ಚಿಂತನೆ ಏನಿದೆ. ಈಗಾಗಲೇ ನಮ್ಮ ಮೂರ್ತಿಯವರು ಹೇಳಿದ ಹಾಗೆ ಆ ಕಾಲಘಟ್ಟದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದರೆ ಮನುಷ್ಯರಾದವರು ನಾವು ನಾಚಿಕೆ ಪಡಬೇಕಾದಂಥ ಸ್ಥಿತಿ ಇತ್ತು. ಸೊ ಅದು ಬಹುಶಃ ನಮ್ಮ ಕರ್ನಾಟಕ ಸದಾಶಿವರಾಯರು ರಾಜಕೀಯ ಚಿಂತನೆಯಿಂದ ಪ್ರಭಾವಿತರಾಗುವುದಕ್ಕಿಂತ ಮುಂಚೆ ಸಾಮಾಜಿಕವಾಗಿದ್ದಿರ್ತಕ್ಕಂಥ ತಾರತಮ್ಯ ಇದೆಯಲ್ಲ, ಅದನ್ನು ಹೋಗಲಾಡಿಸಬೇಕು ಅಂತ ದುಡಿದವರವರು. ಸೊ ಹಾಗಾಗಿ ಅಂದರೆ ವಿಶೇಷವಾಗಿ ನಾವೀಗ ಒಂದು ಕೆಲವು ವರ್ಗಗಳನ್ನು ಗುರುತಿಸ್ತೇವಲ್ಲ, ಪಾಪ ಅವರ ನೋವು ದುಃಖ ದುಮ್ಮಾನಗಳನ್ನು ಅರ್ಥ ಮಾಡಿಕೊಂಡಂತಹ ಒಂದು ಸಮಾಜವೇ ಇರಲಿಲ್ಲ ಆ ಕಾಲಕ್ಕೆ. ಒಂದು ಚಿಂತನೆಯ ಸಮಾಜದಲ್ಲಿ ಬೆಳೀಲಿಲ್ಲ ಅಂತಂದರೆ ಅದರ ಬೀಜ ಬಿತ್ತಿದವರು ಕುದ್ಮಲ್ ರಂಗರಾಯರಾದರೆ ಅದಕ್ಕೆ ಬೆಂಬಲ ನೀಡಿದವರು ನಮ್ಮ ಕರ್ನಾಟಕ ಸದಾಶಿವರಾಯರು. ಬಹುಶಃ 1917ರ ನಂತರ ಅವರು ರಾಜಕೀಯಕ್ಕೆ ವಿಶೇಷವಾದಂತಹ ಒತ್ತು ಕೊಟ್ಟರು. 1914ರಲ್ಲಿ ಆ ಏನು ಮಿಷನ್ ಫಾರ್ ಡಿಪ್ರೆಸ್ಡ್ ಕ್ಲಾಸ್ ಅಂತ ಹೇಳಿದ್ರಲ್ಲ,
ಹೇಳಿದ್ರಲ್ಲ, ಅದರ ಅಧ್ಯಕ್ಷ ಸ್ಥಾನದಲ್ಲಿ ಅವರು ದುಡಿದವರು. ಆ ಸಂಸ್ಥೆ ಬೆಳೆಯುವುದಕ್ಕೆ, ಅಲ್ಲಿ ವಿಶೇಷವಾದ ಕಾರ್ಯ ಚಟುವಟಿಕೆಗಳು ನಡೆಯುವುದಕ್ಕೆ ಇವರು ಕೊಟ್ಟಿರ್ತಕ್ಕಂಥ ದೇಣಿಗೆಯೇ ಕಾರಣ. ಯಾಕೆ ಇದು ಈಗ ನಮ್ಮ ಅಮ್ಮೆಂಬಳ ಬಾಳಪ್ಪರು ಈ ಕಾಂಗ್ರೆಸ್ಸಿನ ಆ ಸ್ಲೋಗನ್ ಇದೆಯಲ್ಲ, ಧೋರಣೆ ಇದೆಯಲ್ಲ, ಅಂದ್ರೆ ಟರಾವ್ ಏನು ನಿರ್ಧಾರ ತಗೊಂಡ್ರಲ್ಲ, ಉಳುವವನೇ ಹೊಲೆದೊಡೆಯ ಆಗಬೇಕು ಅನ್ನುವಂಥದ್ದು, ಇದರಿಂದ ನಾನು ಪ್ರಭಾವಿತನಾದೆ. ಹಾಗಾಗಿ ಕಾಂಗ್ರೆಸ್ಸಿನ ಆ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥದ್ದು, ಹೋರಾಟದ ಸಂದರ್ಭದಲ್ಲಿ ತೊಡಗಿಸಿಕೊಂಡದ್ದು, ಪ್ರತಿ ಭಾಷಣ ಆಗುವಾಗ ಹೋಗಿ ಅಲ್ಲಿ ಸೇರಿ ಕೇಳ್ತಾ ಇದ್ದಿರುವಂಥದ್ದು ಎಲ್ಲ ನಡೆಯಿತು ನನ್ನ ಬಾಲ್ಯಾವಸ್ಥೆಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಈ ಅಮ್ಮೆಂಬಳ ಬಾಳಪ್ಪರು ಏನೇನೂ ಹಿನ್ನೆಲೆ ಇಲ್ಲದೆ ಕೇವಲ ತನ್ನ ಇಚ್ಛಾಶಕ್ತಿಯಿಂದ ಈ ಒಂದು ಏನು ಜನಸಾಮಾನ್ಯರ ಅಥವಾ ಶೋಷಿತ ವರ್ಗದ ಧ್ವನಿ ಆಗಬೇಕು, ಮತ್ತೆ ಅವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡಿದವರು. ಆ ನೆಲೆಯಿಂದ ಕುದ್ಮುಲ್ ರಂಗರಾಯರಿರ್ಬೋದು, ಕಾರ್ನಾಡ್ ಸದಾಶಿವರಾಯರಿರ್ಬೋದು, ಅಥವಾ ಏನೇನೂ ಹಿನ್ನೆಲೆ, ಇವರು ಕುಬೇರರು ಇಬ್ರು ಅಂತ ಕುದ್ಮುಲ್ ರಂಗರಾಯರು ಶ್ರೀಮಂತರು ಅಂತ ನಾನು ಹೇಳೋದಿಲ್ಲ. ಅವರ ಕೌಟುಂಬಿಕ ಹಿನ್ನೆಲೆ ಸಾಧಾರಣ ಒಂದು ಏನು ಒಂದು 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 ಕಾರ್ಕೂನ ಆಗಿ ಕೆಲಸ ಮಾಡಿದವರು ಅವ್ರ ತಂದೆಯವರು. ಆನಂತರ ಇವರು ಸ್ವಪ್ರಯತ್ನದಿಂದ ಬೆಳೆದವರು. ಸೊ ಆದರೆ ಈ ಬಾಳಪ್ಪರಿಗೆ ಆ ಹಿನ್ನೆಲೆಯೂ ಇರಲಿಲ್ಲ ಅಂತ ನಾನು ಹೇಳುವಂಥದ್ದು. ಸಾಮಾನ್ಯ ಒಪ್ಪತ್ತಿನ ಊಟಕ್ಕೆ ತತ್ವಾರ ಇದ್ದಂತಹ ಒಬ್ಬ ಮನುಷ್ಯ ಬಹುಶಃ ಈ ರೀತಿಯಲ್ಲಿ ಬೆಳೆದು ಒಂದು ಸಮಾಜದಲ್ಲಿ ಕೆಳಸ್ತರದ ಜನರು ಏನಿದ್ದಾರೆ ಅವರ ಧ್ವನಿಯಾಗಿ ಅವರು ಕೆಲಸ ಮಾಡಿರುವಂಥದ್ದು ಅದು ಅದ್ಭುತವಾದ ಸಾಧನೆ ಅಂತ ನಾನು ಹೇಳ್ತೇನೆ. ಸರ್, ಈಗ ಮಾತಾಡ್ತಾ ಹೋದಾಗೆ ಬಾಳಪ್ಪ ಅವರು ಬಂಟ್ವಾಳ ಅಲ್ಲಿ ಇಲ್ಲಿ ಇದ್ದೆ ಸರ್. ಹೌದು, ಅವರು ಆಕ್ಚುಲಿ ಅವರ ನಮ್ಮ ಕೂರ್ನಾಡಿನ ದೇವಶ್ಯ ಅನ್ನುವಂಥದ್ದು ಅವರ ಹಿರಿಯರ ಮನೆ. ಆನಂತರ ಸಜಿಪಮೂನ್ನೂರಿನಲ್ಲಿ ನಾಗಲಚಿಲ್ ಅಂತ ಹೇಳಿ ಅವರು ಮನೆ ಮಾಡಿಕೊಂಡು ಕೊನೆಯ ದಿನಗಳಲ್ಲಿ ಅಲ್ಲಿ ಇದ್ದವರು ಅವರು. ಆದ್ರೆ ತನ್ನ ಕಾರ್ಯಚಟುವಟಿಕೆಗಳೆಲ್ಲ ಬಾಲ್ಯಾವಸ್ಥೆಯಲ್ಲಿ ಮಂಗಳೂರಿನಲ್ಲಿ ನಡೀತು. ಈಗ ಅವರು ಬಹುಶಃ ಈಗಾಗಲೇ ನಾನು ಹೇಳಿದಲ್ಲ, ಕೇವಲ 4ನೇ ಕ್ಲಾಸ್ ಓದಿದವರು ಅಂತೇಳಿ. ಆಗ ಮನೆಯ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ಬಹುಶಃ ಮಂಗಳೂರಿಗೆ ಬಂದವರು ಉದ್ಯೋಗ ಹುಡುಕ್ತಾ ಹೋದ ಹಾಗೆ ಒಂದು ಕೊಂಕಣಿ ಸಮುದಾಯದ ಹಿರಿಯರು ಅಸೌಖ್ಯದಲ್ಲಿದ್ದು ಅವರ ಸೇವೆ ಮಾಡೋದಕ್ಕೆ ಒಬ್ಬ ಜನ ಬೇಕಾಗಿತ್ತು. ಆಗ ಈ ಹುಡುಗ ಅವರಲ್ಲಿ ಸೇರಿಕೊಂಡು ಅವರ ಸೇವೆ ಮಾಡುತ್ತಾ ಅವರಿಗೆ ಆ ದಿನನಿತ್ಯದ ನ್ಯೂಸ್ ಅನ್ನು ಓದಿ ಹೇಳಬೇಕು. ಅದು ಇಂಗ್ಲಿಷ್ ಪೇಪರು. ಸೊ ಆದ್ದರಿಂದ 4ನೇ ಕ್ಲಾಸ್ ಓದಿದವ ಹುಡುಗನಾದ್ರೂ ಕೂಡ ಈ ಕೆಲಸ ಅವರು ಮಾಡ್ತಾ ಇದ್ದರಿಂದ ಇಂಗ್ಲಿಷ್ ಭಾಷೆಯ ಮೇಲೆ ಕೂಡ ಅವರು ಪ್ರಭುತ್ವ ಬರುವುದಕ್ಕೆ ಸಾಧ್ಯ ಆಯ್ತು. ಆ ನಂತರ ಅವರು ವಿಶೇಷವಾಗಿ ಈಗ ನಮ್ಮ ಕಾರ್ನಾಡ್ ಸದಾಶಿವರಾಯರು 1920 ಅಥವಾ 1930 ಆ ಅಸಹಕಾರ ಚಳವಳಿ ಮತ್ತೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂತ ಹೇಳ್ತೇವಲ್ಲ, ಕಾಯ್ದೆ ಭಂಗ ಚಳವಳಿ, ಇದರಲ್ಲಿ ತೊಡಗಿದ್ರೆ ಅಮ್ಮೆಂಬಳ ಬಾಳಪ್ಪರು ನೇರವಾಗಿ ರಾಜಕೀಯಕ್ಕೆ ಧುಮುಕಿರುವಂತದ್ದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ. ಸೊ ಆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಬಹುಶಃ ಅವರ ಆ ಕೆಲಸ ಕಾರ್ಯಗಳಿಂದಾಗಿ ಅಥವಾ ಆ ಬ್ರಿಟಿಷರ ವಿರುದ್ಧ ಅವರು ನಡೆಸಿರ್ತಕ್ಕಂಥ ಕಾರ್ಯಗಳಿಂದಾಗಿ ಅವರು ಅರೆಸ್ಟ್ ಆಗಬೇಕಾಗಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಅವರು ಬಹುಶಃ ಏನು ಜೈಲಿನಲ್ಲಿದ್ದುಕೊಂಡು ಆಗ ವೆಲ್ಲೂರು ಜೈಲಿಗೆ ಅವರನ್ನು ವರ್ಗಾಯಿಸ್ತಾರೆ. ಆ ಸಂದರ್ಭದಲ್ಲಿ ಆಗ ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದ ನಾಯಕರು ಅಲ್ಲಿ ಇದ್ದಿದ್ದರಿಂದ ಅವರಿಂದಾಗಿ ಹಿಂದಿ ಭಾಷೆಯ ಮೇಲೆ ಪ್ರಭುತ್ವ ಬಂತು. ಇಂಗ್ಲಿಷು ಮತ್ತಷ್ಟು ಒಳ್ಳೆದಾಯಿತು. ತುಳು ಕನ್ನಡ ಹೇಗೂ ಗೊತ್ತಿದೆ. ಕೊಂಕಣಿ ಸಮುದಾಯದ ನಡುವೆ ಅವರಿದ್ದವರು, ಈಗಾಗಲೇ ನಾನು ಹೇಳಿದೆ ಹಿರಿಯರೊಬ್ಬರ ಸೇವೆ ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಹಾಗೆ ಕೊಂಕಣಿ ಭಾಷೆ, ಪಂಚಭಾಷೆಯ ಮೇಲೆ 5 ಭಾಷೆಯ ಮೇಲೆ ಹಿಡಿತಾ ಇತ್ತು ಅವರಿಗೆ, ಕೇವಲ 4ನೇ ಕ್ಲಾಸ್ ಓದಿದಂಥ ಹುಡುಗ. ಸೊ ಆದ್ದರಿಂದ ಈ ರೀತಿಯ ಜ್ಞಾನ ಸಂಪಾದನೆ ಅಥವಾ ಈ ರೀತಿಯ ತೊಡಗಿಸಿಕೊಳ್ಳುವಿಕೆ ಏನಿದೆ ಅದು ಅವರು ಅತಿ ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯ. ಅವರ ಒಂದು ಚಿಂತನೆ ನಾನು ಹೇಳಲೇಬೇಕು. ಏನು ಅಂತಂದ್ರೆ, ನಾವು ಯಾವತ್ತೂ ಕೂಡ ಸ್ಥಾನಾಪೇಕ್ಷಿಗಳಾಗಬಾರದು, ತತ್ವಾಪೇಕ್ಷಿಗಳಾಗಬೇಕು ಅಂತೇಳಿ. ಸ್ಥಾನಾಪೇಕ್ಷಿಗಳಾಗಬಾರ್ದು, ತತ್ವಾಪೇಕ್ಷಿಗಳಾಗಬೇಕು. ಈಗ ಏನಾಗಿದೆ ಅಂದ್ರೆ ಸ್ಥಾನಾಪೇಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ತತ್ವಾಪೇಕ್ಷೆ ಬೇಕಾಗಿಲ್ಲ. ಸೊ ಇದಕ್ಕೆ ನಾವು ನಮ್ಮ ಅಮ್ಮೆಂಬಳ ಬಾಳಪ್ಪರ ವ್ಯಕ್ತಿತ್ವಕ್ಕೆ ತಲೆಬಾಗಬೇಕು ಅಂತ ನಾನು ಹೇಳುವಂಥದ್ದು. ಅದಕ್ಕೆ ನಾನು ಹೇಳಿರುವಂಥದ್ದು, ಅವರು ಕಬೀರನಾಗಿದ್ದವ ಕುಬೇರ ಆಗಿದ್ರು. ಕುಬೇರ ಅಂತಂದ್ರೆ ಕೇವಲ ನಾವು ದುಡ್ಡಿನ ಲೆಕ್ಕಾಚಾರದಲ್ಲಿ ಕುಬೇರ ಸ್ಥಾನ ಕೊಡುವುದಲ್ಲ, ಈ ನೆಲೆಯಲ್ಲಿ ಅವರು ಕುಬೇರ. ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಜಾಗ ಎಷ್ಟಿದೆ, ಮತ್ತೆ ಶೇರ್ಸ್ ಎಷ್ಟಿದೆ, ಈಗ ನಾವು ಅದನ್ನೇ ತಾನೇ ನೋಡುದು. ಒಂದು ಕೊಟ್ಟುಕೊಳ್ಳುವ ಒಂದು ಕೌಟುಂಬಿಕ ಸಂಬಂಧ ಬಂದಾಗ ಕೂಡ ಅದನ್ನೇ ನಾವು ಗಣನೆ ತಗೊಳ್ಳಿ. ಅದೇ ಲೆಕ್ಕಾಚಾರಗಳು. ಇನ್ನೊಂದು ಗಮನಿಸಬೇಕು, ನಾನು ಅಮ್ಮೆಂಬಳ ಬಾಳಪ್ಪರ ಬಗ್ಗೆ ನನಗೆ ಮಾತಾಡಿದಷ್ಟು ಮುಗಿದು, ಅವರು ಒಬ್ಬ ಏನು ಅವಿವಾಹಿತ. ಅವು ಯಾಕೆ ಅವಿವಾಹಿತ ಅಂತಂದ್ರೆ, ಅವರೇ ಹೇಳುವ ಮಾತಿನಲ್ಲಿ, ಒಂದು ವೇಳೆ ನಾನು ವಿವಾಹ ಆದ್ರೆ ನನ್ನ ಮಡದಿಗೆ ಯಾವ ನಮ್ಮನೆ ಸುಖ ಕೊಟ್ಟೆ, ನಾನು ಹೋರಾಟ ಜೈಲು ಅಂತ ಹೇಳಿ ನಾನು ಓಡಾಡ್ತಾ ಇದ್ರೆ ಯಾಕೆ ಒಂದು ಹೆಣ್ಣು ಜೀವನ ಹಾಳು ಮಾಡಬೇಕು ಅನ್ನುವಂಥ
ಆಲೋಚನೆ ಇದೆಯಲ್ಲ, ಹೌದೌದು. ಇದಕ್ಕೆ ನಾವು ಖಂಡಿತವಾಗಿ ದೇಶಕ್ಕಾಗಿ ಯಾವ ರೀತಿ ತಮ್ಮನ್ನು ಮುಡಿಪಾಗಿಟ್ರು ಅದೇ ಇಂಥವರನ್ನು ನಾವು ಈ ಸಂದರ್ಭದಲ್ಲಿ ನಮಗೆ ರಾಷ್ಟ್ರಮಟ್ಟದ ನಾಯಕರೇ ನೆನಪಾಗುದು, ನಮ್ಮ ಇಲ್ಲೇ ಸುತ್ತಮುತ್ತಕ್ಕೆ ಇರುವಂತಹ ನಾಯಕರು ಅವರು ಕೊಟ್ಟ ಕೊಡುಗೆ ಬಗ್ಗೆ, ಅವರ ಏನು ಅನುಭವಿಸಿದ ಕಷ್ಟಗಳ ಬಗ್ಗೆ ಪರಿಜ್ಞಾನ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಹೇಳೋದು ಇತಿಹಾಸ ಅರಿಯದವ ಇತಿಹಾಸ ನಿರ್ಮಿಸಲಾರ ಅಂತ. ಖಂಡಿತ 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 ಸರ್. ಅದ್ರ ಜೊತೆಗೆ ಮತ್ತೆ ಪ್ರಮುಖವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಂದಾಕ್ಷಣ ಶ್ರೀನಿವಾಸ ಮಲ್ಯರ ಹೆಸರು, US ಮಲ್ಯ ಅಂತ ಅವರ ಹೆಸರುಗಳು ಅಂದರೆ ಈ ಸ್ವಾತಂತ್ರ್ಯದ ಜೊತೆಗೆ ಇಲ್ಲಿನ ರಾಜಕೀಯ ಶಕ್ತಿಯಾಗಿ ಬೆಳೆದು ಬಹಳಷ್ಟು ಅಭಿವೃದ್ಧಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಕೊಟ್ಟವರು. ಹೆಸರು ಗೊತ್ತಿದೆ ಭಾಳಷ್ಟು ಮಂದಿಗೆ, ಆದರೆ ಅವರ ಬಗ್ಗೆ ಇತ್ತೀಚೆಗೆ ಅಂದರೆ ಈ ತಲೆಮಾರಿನವರಿಗೆ ಹೆಚ್ಚು ಮಾಹಿತಿಗಳಿಲ್ಲ. ಕೃಷ್ಣಮೂರ್ತಿ ಸರ್, ಶ್ರೀನಿವಾಸ ಮಲ್ಯ ಅವರ ಬಗ್ಗೆ. ಶ್ರೀನಿವಾಸ್ ಮಲ್ಯ ಅವರು ಉಳ್ಳಾಲದವರು. ಅದು ನಿಮ್ಗೆ ಗೊತ್ತಿದೆ, ಮಲ್ಯ ಒಂದು ಕೊಂಕಣಿ ಕುಟುಂಬ ಆ ಕಡೆಯಿಂದ ಗೋವಾ ಕಡೆಯಿಂದ ಈ ಕಡೆ ಮಂಜೇಶ್ವರಕ್ಕೆ ಮಂಗಳೂರಿಗೆ ಉಳ್ಳಾಲಕ್ಕೆ ಬಂದು ನೆಲೆಸುವಂಥದ್ದು. ಆದರೆ ಇವರು ಇದ್ದದ್ದು ಮಂಗಳೂರಲ್ಲಿ, ಸರಿ, ಕಾಸ್ಟ್ ಸ್ಟ್ರೀಟಲ್ಲಿ, ಲೋವರ್ ಕಾಸ್ಟ್ ಸ್ಟ್ರೀಟ್ ಅಂತ ಈಗ ನಾವು ಕರಿತೇವೆ. ಅವರ ಮನೆ ಅಲ್ಲಿತ್ತು. ತುಳುವಿನಲ್ಲಿ ಹೇಳೋದಿದ್ರೆ ಬಜಿಲಕೇರಿ ಅಂತ ನೀವು ಕೇಳಿರ್ಬೋದು. ಆ ಬಜಿಲಕೇರಿ ಪ್ರದೇಶದಲ್ಲಿ ಅವರ ಮನೆ ಇತ್ತು. ಅವರ ದೊಡ್ಡ ಅವಿಭಕ್ತ ಕುಟುಂಬ ವ್ಯವಸ್ಥೆ. ಉಳ್ಳಾಲ ಮಂಜುನಾಥ್ ಮಲ್ಯ ಅನ್ನುವರು ಮತ್ತು ಅವರು ವ್ಯಾಪಾರಿ ಕುಟುಂಬದವರು. ವಿಶೇಷ ಅಂತಂದರೆ ಅವರ ಮನೆಯ ಬಗ್ಗೆನೇ, ಅವರ ಕುಟುಂಬದ ಮನೆಯ ಬಗ್ಗೆನೇ ಈಚೆಗೆ ಒಂದು ಒಳ್ಳೆಯ ಪುಸ್ತಕ ಬಂತು, ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಇಂಟ್ಯಾಕ್ ಅಂತ ಇದೆ ಮಂಗಳೂರಲ್ಲಿ. ಅವರು ದ ಮಲ್ಯ ರೆಸಿಡೆನ್ಸಿ ಅಂತ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ತುಂಬ 2024ರಲ್ಲಿ ಬಂತು. ಇಡೀ ಸ್ಮಾರಕವಾಗಿ ರೂಪುಗೊಳ್ಳಬಹುದಾಗಿರುವ, ಈಗ ಅಲ್ಲಿ ಬೇರೆ ಅವರ ಕುಟುಂಬಸ್ಥರಿದ್ದಾರೆ, ಒಂದು ಮನೆಯ ಸಮಗ್ರವಾದಂಥ ಒಂದು ವಿಸ್ತೀರ್ಣ, ಚಿತ್ರಣ, ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ಅದೆಲ್ಲ ಕೂಡ ಬರುತ್ತೆ. ಉಳ್ಳಾಲ ಮಂಜುನಾಥ ಮಲ್ಯರ ಮಕ್ಕಳಿಬ್ಬರು ಮುಖ್ಯವಾಗಿ, ಮತ್ತಿನ್ನೊಬ್ಬರು ಇದ್ದಾರೆ. ಒಬ್ಬರು ಡಾಕ್ಟರ್ ಉಳ್ಳಾಲ ಪದ್ಮನಾಭ ಮಲ್ಯ ಅಂತ. ಈಗ ಯಾರಿಗೂ ಕೂಡ ಅವರು ಯಾರು ಏನು ಅಂತ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ UP ಮಲ್ಯ ಅಂತ ಅವ್ರನ್ನ ನಾವು ಕರೀತೇವೆ. ನೆಹರು ಮೈದಾನದ ನೀವು ಆ ಕಡೆ ರಸ್ತೆಯನ್ನು ಗಮನಿಸಿದ್ರೆ ಅಲ್ಲಿ ಡಾಕ್ಟರ್ UP ಮಲ್ಯ ಹೆಸರು ಇದೆ. ಅದು ಯಾರು ಈಗ ಅವರು ಮಂಗಳೂರಿನ ಮೊದಲ ಶಾಸಕರು. 1942ರ ವೇಳೆಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟಿನ ದೊಡ್ಡ ಒಂದು ಚಳವಳ ನೆಹರು ಮೈದಾನದಲ್ಲಿ ಆಗುತ್ತೆ. ಅಲ್ಲಿ ಅನೇಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕರು ಅದರಲ್ಲಿ ಭಾಗವಹಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಗೋಲಿಬಾರ್ ಇತ್ಯಾದಿ ಆದಂಥ ಲಾಠಿ ಚಾರ್ಜ್ ಇತ್ಯಾದಿ ಆದ ಸಂದರ್ಭದಲ್ಲಿ ಅವರನ್ನೆಲ್ಲರನ್ನ ಕೂಡ ರಕ್ಷಣೆ ಮಾಡಿದ್ದು ಒಂದು ಲೋಕಯ್ಯ ಶೆಟ್ಟಿ ಅಂತ ನಿಮ್ಗೆ ಗೊತ್ತಿರ್ಬೋದು. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಅವರು ಕೂಡ ಇದ್ದರು, ಕುಸ್ತಿಪಟ್ಟು, ಒಳ್ಳೆಯ ಕುಸ್ತಿಪಟ್ಟು. ಅವರು ಒಂದು ರಕ್ಷಣೆ ಮಾಡಿದ್ದು. ಇದನ್ನೆಲ್ಲ ಇದೀನೊಬ್ಬರು ತಮ್ಮ ಲೇಖನದಲ್ಲಿ ಬರೀತಾರೆ. ಅವರಿಗೆ ವೈದ್ಯಕೀಯ ಶುಶ್ರೂಷೆ ನೀಡಿರೋದು ಉಳ್ಳಾಲ ಪದ್ಮನಾಭ ಮಲ್ಯ ಅವರು. ಅವರ ತಮ್ಮ ಉಳ್ಳಾಲ ಶ್ರೀನಿವಾಸ ಮಲ್ಯ ಅವರು. ಅವರ ವಿಶೇಷತೆ ಏನು ಅಂತಂದರೆ, ಅವರು ಸ್ಕೂಲ್ ಇತ್ಯಾದಿಗಳಿಗೆ ಹೋಗ್ತಾರೆ. ಆಮೇಲೆ 1918ರ ನಂತರದಲ್ಲಿ 20ರ ವೇಳೆಗೆ ಗಾಂಧೀಜಿಯವರ ಚಳವಳಗಳು ಇತ್ಯಾದಿ ಪ್ರಾರಂಭ ಆದಾಗ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಅದರಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. 37ರಲ್ಲಿ ಕಾರ್ನಾಡ್ ಅವರು ನಿಧನರಾಗ್ತಾರೆ. ಆ ನಂತರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಹೆಚ್ಚು ಚಟುವಟಿಕೆಗಳಲ್ಲಿ ಶ್ರೀನಿವಾಸ ಮಲ್ಯ ಅವರು ತೊಡಗಿಸ್ಕೊಳ್ತಾರೆ. ಅಸಹಕಾರ ಚಳವಳ ಇರಬಹುದು, ಇನ್ನಿತರ ಚಳವಳಗಳಿರಬಹುದು, ಎಲ್ಲವುಗಳಲ್ಲಿ ಅವರು ತೊಡಗಿಸಿಕೊಂಡು KPS ಏನಿದೆ ಅಲ್ಲ, ಅದರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿರ್ತಾರೆ. ಮತ್ತು ಯಾವುದೇ ಸ್ಥಾನವನ್ನು ಅವರು ಬಯಸಿದವರಲ್ಲ. ಸರಿ ಹೇಳಿದ ಹಾಗೆ ಸ್ಥಾನಾಪೇಕ್ಷೆಯಾಗಿ ಇರುತ್ತಿದ್ದರೆ ಅವರು ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜೊತೆಯಲ್ಲಿ ತೀರಾ ನಿಕಟವಾದ ಸಂಪರ್ಕವನ್ನು ನಿರ್ವಹಿಸಿಕೊಂಡವರು. ಮಂತ್ರಿ ಇತ್ಯಾದಿಗಳಾಗಬಹುದಾಗಿತ್ತು. ಆದರೆ 50ರ ನಂತರದಲ್ಲಿ ಏನು ಮೊದಲ ಲೋಕಸಭಾ ಚುನಾವಣೆ ಆಗುತ್ತೆ, ಅಲ್ಲಿಂದ 1965 ಅವರು ತೀರಿಕೊಳ್ಳುವ ತನಕ ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಸೇವೆ ಸಲ್ಲಿಸಿದವರು. ಪ್ರಾಯಶಃ ನಾವು ಅವರನ್ನು ಇವತ್ತು ಆಧುನಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಪಿತಾಮಹ ಶಿಲ್ಪಿ ಅಮ್ಮೆಂಬಳ ಬಾಳಪ್ಪರ ಹೆಸರು ಕೊಡುವಂಥ ಪ್ರಯತ್ನವನ್ನು ನಮ್ಮ
ಕೆಲವು ಮಿತ್ರರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮಯೂರ್ ಉಳ್ಳಾಳ್ ಅನ್ನುವ ಒಬ್ಬರ ಪ್ರಯತ್ನದಿಂದಾಗಿ ನಮ್ಮ ಟೌನ್ ಹಾಲ್ನಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋ ಮಾರ್ಗಕ್ಕೆ ಅಮ್ಮೆಂಬಳ ಬಾಳಪ್ಪರ ಹೆಸರು ಕೊಡುವಂತಹ ಒಂದು ನಿರ್ಧಾರ ಆಗಿದೆ. ಮತ್ತೆ ಈ ಒಂದು BC ರೋಡ್ನಲ್ಲಿಯೂ ಕೂಡ ಆ ಒಂದು ಕೆಲಸ ನಡೆದಿದೆ. ಬಹುಶಃ BC ರೋಡ್ ಸರ್ಕಲ್ನಿಂದ ನಮ್ಮ ಕುಳಾಳ್ ಭವನಕ್ಕೆ ಹೋಗುವಂತಹ ಮಾರ್ಗಕ್ಕೆ ಅಮ್ಮೆಂಬಳ ಬಾಳಪ್ಪರ ಹೆಸರು ಕೊಟ್ಟಿದೆ. ಹೌದು, ಈ ರೀತಿಯ ಸಣ್ಣ ಪುಟ್ಟ ಪ್ರಯತ್ನಗಳು ನಡೀತಾ ಇದೆ. ಅವರು ಹೇಳಿದ ಹಾಗೆ ಇದು ಬಹುಶಃ ಖಂಡಿತವಾಗಿ ಇಂತಹ ಮಹನೀಯರನ್ನ ನಾವು ನೆನಪಿಟ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಈ ನಮ್ಮ ಸ್ವಾತಂತ್ರ್ಯೋತ್ಸವ ಬರ್ತದಲ್ಲ, ಈ ಸಂದರ್ಭದಲ್ಲಿ ಆ ಹೆಸರಿನವರು ಯಾರು, ಯಾಕಿಟ್ರು, ಈ ರೀತಿಯ ಚರ್ಚೆಗೆ ಬರಬೇಕು. ಚರ್ಚೆ, ವಿಚಾರಗಳ ಮಾತುಕತೆ, ಯಾವುದೋ ಸುಮ್ಮನೆ ಕೆಲಸಕ್ಕೆ ಬಾರದ ಭಾಷಣ ತಯಾರು ಮಾಡಿ ಓದಿ ಹೇಳುವುದಕ್ಕಿಂತ ನಮ್ಮ ಸ್ಥಳೀಯ ನಾಯಕರುಗಳು ದೇಶಕ್ಕೆ ಏನು ಕೊಟ್ಟಿದ್ದಾರೆ, ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಈ ಕೆಲಸ ಬಹುಶಃ ನಮ್ಮ ಈ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಡೆದ್ರೆ ಅದು ಹೆಚ್ಚು ಅರ್ಥಪೂರ್ಣ. ಮಾಧ್ಯಮದ ಈ ಕಾರ್ಯಕ್ರಮದ ಅದೇ ಮೂಲ ಉದ್ದೇಶ, ನೆನಪಿಸುವಂತದ್ದು. ನಮ್ಮ ಕರಾವಳಿಯರಿಗೆ ಎಲ್ಲ ವಿಚಾರಗಳು ಗೊತ್ತಿದೆ, ಮತ್ತೆ ನೆನಪಿಸಬೇಕು, ಅದರ ಮಾಹಿತಿಯನ್ನು ಕೊಡಬೇಕು ಎನ್ನುವಂತ. ಸರ್, US ಮಲ್ಯರ ಬಗ್ಗೆ ಮಾತಾಡ್ತಾರೆ. US ಮಲ್ಯರ ಕೊಡುಗೆಗಳೇನು ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದೊಂದು ದೊಡ್ಡ ಪಟ್ಟಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಮೊದಲಿಗೆ ಈಗ NITK ಅಂತ ಕರೆಯುವ KIRC ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜು, ಅಥವಾ ನಮ್ಮ ರಾಜ್ಯದ ಹೆಬ್ಬಾಗಿಲು ಅಂತ ನಾವು ಕರೆಯುವ ನವಮಂಗಳೂರು ಬಂದರು, ಅದು ಅವರ ಕೊಡುಗೆ. ಆಮೇಲೆ ಬಜಿಪೆಯ ವಿಮಾನ ನಿಲ್ದಾಣ, ಅದು ಅವರ ಕೊಡುಗೆ. ಆಮೇಲೆ ನಿಮ್ಗೆ ಗೊತ್ತಿದೆ, ರಾಷ್ಟ್ರೀಯ ಹೆದ್ದಾರಿ ಒಂದು ಕಲ್ಪನೆ ಮಾಡಿಕೊಳ್ಳಿ, ಇಷ್ಟು ನದಿಗಳಿರುವ ಸಂದರ್ಭದಲ್ಲಿ ಒಂದು 50 ವರ್ಷದಿಂದ ಹೇಗಿದ್ದಿರಬಹುದು ಅನ್ನೋದು. ಆ ರಾಷ್ಟ್ರೀಯ ಹೆದ್ದಾರಿ 17 ಅಂತ ಆಗಿತ್ತು, NS 17, ಮಂಗಳೂರಿನಿಂದ ಕೊಚ್ಚಿ ತನಕದ, ಮುಂಬೈಯಿಂದ ಕೊಚ್ಚಿ ತನಕದ ಹೆದ್ದಾರಿಯ ಕಾರ್ಯವನ್ನು ಕೈಗೆತ್ತಿಕೊಂಡವರು ಇವರು. ಆಮೇಲೆ ಮಂಗಳೂರು ಬೆಂಗಳೂರಿನ ಹೆದ್ದಾರಿ 48, ಅದು ಇವರ ಕೊಡುಗೆ. ಉಳ್ಳಾಲದ ಬ್ರಿಡ್ಜ್ ನೋಡ್ತೇವೆ, ಅದರ ಕೊಡುಗೆ ಇವರದ್ದೇ. ಇನ್ನು ಸರ್ಕಿಟ್ ಹೌಸ್ ಗಮನಿಸ್ತೇವೆ ನಾವು, ಅದು ಕೂಡ ಇವರ ಮೂಲಕ ಆಗಿರುವಂಥದ್ದು. ಆಮೇಲೆ ಮಂಗಳೂರಿನ ಪುರಭವನ ಏನಿದೆ, ಅದು ಕೂಡ ಇವರ ನೇತೃತ್ವದಲ್ಲೇ ಆಗಿರುವಂಥದ್ದು. ಆಮೇಲೆ 1975 ಆಕಾಶವಾಣಿ ಪ್ರಾರಂಭ ಆಯಿತು. ಅದಕ್ಕೆ ಮೂಲ ಅದಾಗಲೇಬೇಕು ಅನ್ನೋದನ್ನು ಕೆಲಸವನ್ನು ಪ್ರಾರಂಭ ಮಾಡಿದವರು ಇವರೇ, ಮಲ್ಯ ಅವರು. ಹೀಗೆ ಇನ್ನು ಕರ್ನಾಟಕ ಪಾಲಿಟೆಕ್ನಿಕ್ ಇದೆಯಲ್ಲ, ಅದು ಅವರ ಕೊಡುಗೆ. ಈ ತರ ಬೆಂಗಳೂರು ರೈಲ್ವೆ ಮಾರ್ಗ, ರೈಲ್ವೆ ಮಾರ್ಗವನ್ನ ಮಂಗಳೂರು ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಕೂಡ ಅವರು ಪ್ರಾರಂಭ ಅಂದ್ರೆ ಕೆಲಸ ಪ್ರಾರಂಭ ಮಾಡ್ತಾರೆ. ಅದರದೊಂದು ಒಳ್ಳೆ ಘಟನೆ ಇದೆ. ಏನು ಅಂತಂದ್ರೆ, ಆಗ ರೈಲ್ವೆ ಸಚಿವರಾಗಿದ್ದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ತುಂಬಾ ಆತ್ಮೀಯರು. ಅವರು ಇದನ್ನ ಒಪ್ಪಿರಲಿಲ್ಲ. ಇವರ ಒಂದು ಏನು ಚಾಕಚಕ್ಯತೆ ಏನು ಅಂತಂದರೆ, ನೀವು ನಮಗೆ ಅದಕ್ಕೆ ಒಪ್ಪಿಗೆಯನ್ನು ಕೊಡದೇ ಇದ್ದರೆ ಪಾರ್ಲಿಮೆಂಟ್ ಭವನದ ಎದುರು ನಾನು ಧರಣಿ ಕೂತ್ಕೊಳ್ತೇನೆ ಎಂಬ ಒಂದು ಸಂದೇಶವನ್ನು ಅವರು ಕಳಿಸಿಕೊಟ್ರು. ಆಯಿತು ಮಾರಾಯ, ನೀನು ಕೊಡೋಣ ಅಂತ ಇವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಈಗಿನ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಜಾಗ ಇತ್ಯಾದಿಗಳು ಬೇಕಾಗತ್ತೆ, ಅದಕ್ಕೆ ಕೂಡ ಆ ಥರನೇ ಮಾಡಿಕೊಟ್ಟವರು ಶ್ರೀನಿವಾಸ ಮಲ್ಯರು. ವಿಗ್ರಹಗಳು 4 ಇದೆ. ಈಗ ಮೊನ್ನೆ NITKಯ ಸ್ಥಾಪನಾ ದಿನಾಚರಣೆ ಆಯಿತು, ಅಲ್ಲಿ ವಿಗ್ರಹ ಇದೆ. ಮತ್ತು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಒಂದು ಆಚರಣೆಯನ್ನು ಮಾಡ್ತಾರೆ. ನಾವು ಮಂಗಳೂರು ಬಂದರಿನ ಎದುರುಗಡೆ ಒಂದು ವಿಗ್ರಹ ಇದೆ. ಈಚೆಗೆ ಪಡೀಲ್ನಲ್ಲಿ ಆ ಹೆದ್ದಾರಿಗೆ ನಾವು ಬರುವ ಸಂದರ್ಭದಲ್ಲಿ ಒಂದು ವಿಗ್ರಹವನ್ನು ಗಮನಿಸ್ತಾ ಇದ್ದೇವೆ, ಅಲ್ಲಿ ಇದೆ. ಇನ್ನೊಂದು ವಿಗ್ರಹ ಕದ್ರಿ ಪಾರ್ಕಿನ ಪಕ್ಕದಲ್ಲಿ ಇದೆ. ಅದು ಬೇಸರ ಸಂಗತಿ ಏನು ಅಂತಂದ್ರೆ, ರಾಷ್ಟ್ರೀಯ ಹೆದ್ದಾರಿಯನ್ನ ರೂಪಿಸುವುದಕ್ಕೆ ಕಾರಣರಾದ ಮಲ್ಯರ ಆ ವಿಗ್ರಹ ಇವತ್ತು ಅಷ್ಟು ಚೆನ್ನಾಗಿ ಮಾಡಿತ್ತಲ್ಲ, ಅದು ಹಾಗೇನು ರಸ್ತೆ ಅಗೆತ್ತೆ ಎಲ್ಲ ಮಾಡಿ ಪಾಳು ಬೀಳುವ ಹಾಗೆ ಮಾಡಿದ್ದಾರೆ. ಕೇಳಿದರೆ ಇಲ್ಲ ನಾವು ಮಾಡ್ತೇವೆ ಅನ್ನೋ ಮಾತು ಬರುತ್ತೆ, ಆದರೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಸಣ್ಣ ಘಟನೆ ಹೇಳ್ತೇನೆ. ನಾನು ಒಂದು ಕಾಲೇಜಿಗೆ, ಅದರ ಎದುರಲ್ಲಿರುವ ಒಂದು ಕಾಲೇಜಿಗೆ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ. ಆಗ ಅವರಲ್ಲಿ ಕೇಳಿದೆ, ನಿಮ್ಮ ಕಾಲೇಜಿನ ಎದುರು ಒಂದು ವಿಗ್ರಹ ಇದೆ, ನಿಮ್ಗೆ ಯಾರಿಗಾದ್ರೂ ಆ ವಿಗ್ರಹ ಯಾರದ್ದು ಅನ್ನೋದು ಗೊತ್ತಿದೆಯಾ? ಯಾವ ವಿದ್ಯಾರ್ಥಿ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಅವರ ತಪ್ಪಲ್ಲ, ಒಂದು ಅವರಿಗೆ ನಾವು ಹೇಳಿಕೊಡ್ಬೇಕು, ಅಥವಾ ಹೇಳಿಕೊಡುವವರಿಗೆ ಕೂಡ ಗೊತ್ತಿರದಿರುವಂಥ ಸಂದರ್ಭಗಳಿರುತ್ತೆ. ಈ ಥರ ಆಗದೇ ಇರಬೇಕು ಅಂತ ನಾವು ಹಾರೈಸುವಂಥದ್ದು.